ವೇದಿಕೆಯ ಮೇಲಿರುವಂತಹ ಗಣ್ಯರೇ ಹಾಗೂ ನನ್ನೂರಿನ ಎಲ್ಲ ನನ್ನ ನೆಚ್ಚಿನ ಕಾರ್ಯಕರ್ತ ಮಿತ್ರರೇ, ನಾಗರಿಕ ಬಂಧುಗಳೇ, ಈಗಾಗಲೇ ನೀವು ಹಲವು ಗಣ್ಯರ ಮಾತುಗಳನ್ನ ಕೇಳಿದ್ರಿ. ನಮ್ಮ ಈ ಕ್ಷೇತ್ರದ ಅಭ್ಯರ್ಥಿಗಳು ಶಾಸಕರು ಆದಂತಹ UT ಖಾದರ್ ಅವರು ಸವಿಸ್ತಾರವಾಗಿ ತನ್ನ ಮಾತನ್ನ ನಿಮ್ಮ ಮುಂದೆ ಇಲ್ಲಿ ಹೇಳಿದ್ರು. ಅದೇ ರೀತಿ ಮಂಜೇಶ್ವರದ ಜನಪ್ರಿಯ ಶಾಸಕರಾದಂತಹ AKM ಅಶ್ರಫ್ ರವರು, ಮುಸ್ಲಿಂ ಲೀಗ್ನ ಮಂಡಲ ಕೋಶಾಧಿಕಾರಿಗಳಾದಂತಹ ಸೈಯದ್ ಸೈಫುದ್ದೀನ್ ತಂಗಳ್ರವರು ಸಹ ಸವಿಸ್ತಾರವಾಗಿ UT ಖಾದರ್ ಅವರ ಬಗ್ಗೆ, ಈ ಉಳ್ಳಾಲ ಕ್ಷೇತ್ರದ ಬಗ್ಗೆ, ಇಲ್ಲಿನ ರಾಜಕೀಯ ಪಕ್ಷಗಳ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದ್ರು. ಅಭಿಷೇಕ್ ಉಳ್ಳಾಳ್ರವರ ಮಾತುಗಳನ್ನ ಕೇಳಿದ್ರಿ. ಇವತ್ತು ಮೇ 10ಕ್ಕೆ ಚುನಾವಣೆ ಘೋಷಣೆ ಆಗಿದೆ. ಇವತ್ತು 6ನೇ ತಾರೀಕು, ಇನ್ನು 3 ದಿನ ಇದೆ. 4ನೇ ದಿನಕ್ಕೆ ನಾವು ವೋಟ್ ಹಾಕ್ಲಿಕ್ಕೆ ಹೋಗ್ತೇವೆ. ನಿಮ್ಗೆಲ್ರಿಗೂ ಗೊತ್ತಿದೆ, ಈ ಚುನಾವಣೆ ಈ ಭ್ರಷ್ಟ ಬಿಜೆಪಿ ಸರ್ಕಾರವನ್ನ ಕಿತ್ತೊಗಿಲಿಕ್ಕಿರುವಂತಹ ಒಂದು ಸುವರ್ಣ ಅವಕಾಶ. ನಮಗೆ ಬೇರೆ ಯಾವುದೇ ಅವಕಾಶ ಸಿಗೋದಿಲ್ಲ. ಬಿಜೆಪಿಯನ್ನ ಕಿತ್ತೊಗಿಬೇಕು ಅಂದ್ರೆ ನಮಗೆ ಇರುವಂತಹ ಒಂದು ಅವಕಾಶ ಮತದಾನ ಮಾತ್ರ. ರಾಜಕೀಯ ಅಧಿಕಾರ ಇದೆಯಲ್ಲ, ಈ ರಾಜಕೀಯ ಅಧಿಕಾರವನ್ನ ಬದಲಾಯಿಸಬೇಕು. ಈ ಎಲ್ಲಾ ಸಮಸ್ಯೆಗಳನ್ನ ಸೃಷ್ಟಿ ಮಾಡುವಂತದ್ದು ರಾಜಕೀಯ ಅಧಿಕಾರ. ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದ್ ಕಡೆ ಹೇಳ್ತಾರೆ, ಪೊಲಿಟಿಕಲ್ ಪವರ್ ಇಸ್ ದ ಮಾಸ್ಟರ್ ಕೀ. ಮಾಸ್ಟರ್ ಕೀಯನ್ನು ಬಳಸಿ ಯಾವ ರೀತಿ ಎಲ್ಲಾ ಬೀಗಗಳನ್ನ ಓಪನ್ ಮಾಡಬಹುದು, ಅದೇ ರೀತಿ ರಾಜಕೀಯ ಅಧಿಕಾರವನ್ನ ಬಳಸಿ ಎಲ್ಲಾ ಬೀಗಗಳನ್ನ ಓಪನ್ ಮಾಡಬಹುದು ಅಂತ. ಪೊಲಿಟಿಕಲ್ ಪವರ್ ಇಸ್ ದ ಮಾಸ್ಟರ್ ಕೀ ವಿಚ್ ವಿ ಕ್ಯಾನ್ ಓಪನ್ ಆಲ್ ದ ಡೋರ್ಸ್ ಆಫ್ ಸಕ್ಸಸ್. ಎಲ್ಲಾ ಯಶಸ್ವಿನ ಬಾಗಿಲುಗಳನ್ನ ತೆರೆಯುವಂತ ಒಂದು ಮಾಸ್ಟರ್ ಕೀ ಇದ್ರೆ ಅದು ರಾಜಕೀಯ ಅಧಿಕಾರ ಅಂತ. ಈ ಅಧಿಕಾರವನ್ನ ಬದಲಾಯಿಸಲಿಕ್ಕೆ, ಒಂದು ಜನಪರ ಸರ್ಕಾರದ ಕೈಗೆ ಕೊಡ್ಲಿಕ್ಕೆ, ಒಂದು ಜನಸ್ನೇಹಿ ಶಾಸಕನ ಕೈಗೆ ಕೊಡ್ಲಿಕ್ಕೆ ಇರುವಂತ ಅವಕಾಶ ಮುಂದಿನ 4 ದಿನಗಳಲ್ಲಿ ನಮ್ಮ ಬಳಿಗೆ ಬರ್ತದೆ. ಮೇ 10ರ ಚುನಾವಣೆಯಲ್ಲಿ ನಿಮ್ಮ ಮತ ಕಾಂಗ್ರೆಸ್ಗೆ ಬೇಕು. ಈ ಕ್ಷೇತ್ರದಲ್ಲಿ ಬದಲಾವಣೆಯ ಹರಿಕಾರನಾಗಿ UT ಖಾದರ್ ಯಾವ ರೀತಿಯಲ್ಲಿ ಕೆಲಸವನ್ನ ಮಾಡಿದ್ದಾರೆ, ಮುಂದಿನ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿಯಾಗಿ ಅವರು ಬರುವಂತ ಎಲ್ಲಾ ಸಾಧ್ಯತೆಗಳಿದೆ. ಇದಕ್ಕೆ ನೀವುಗಳು ಅವಕಾಶ ಮಾಡಿಕೊಡ್ಬೇಕು. ಯಾವ ರೀತಿ ಗೆಲ್ಲಿಸಬೇಕು ಅಂದ್ರೆ, ಕಳೆದ ಬಾರಿ 20,000 ಮತಗಳಲ್ಲಿ ಗೆದ್ದಿದ್ದಾರೆ. ಈ ಬಾರಿ ಅದು 40,000ಕ್ಕೆ ಹೋಗಬೇಕು. ಏನು ಅವರ ವಿರುದ್ಧ ಬಿಜೆಪಿ ನಿಂತಿದೆ, ಬಿಜೆಪಿಯ ಅಂತರ ಅರ್ಧ ಕಡಿಮೆ ಆಗಬೇಕು. ಬೇರೆ ಯಾರೆಲ್ಲ ನಿಂತಿದ್ದಾರೆ ಅವರು ಠೇವಣಿ ಇಲ್ಲದ ಮನೆಗೆ ಹೋಗಬೇಕು. ಈ ರೀತಿಯ ಸೋಲನ್ನ ನೀವು ಅವರಿಗೆ ಕೊಡಬೇಕು. ಈ ಕೆಲಸವನ್ನ ನೀವು ಮಾಡಬೇಕಾಗಿದೆ. ಇವತ್ತು ನೇರ ಚುನಾವಣೆ ನಡೆಯುತ್ತಿರುವಂತಹ ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಬೇರೆ ಯಾವ ಪಕ್ಷಗಳು ಸ್ಪರ್ಧೆಯಲ್ಲಿ ಇಲ್ಲ. ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಚುನಾವಣೆ ನಡೆಯುತ್ತಿರುವಂತದ್ದು, ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಮಂಗಳೂರಿನಲ್ಲೂ ಚುನಾವಣೆ ನಡೆಯುತ್ತಿರುವಂತದ್ದು, ದಿನೇಶ್ ಕುಂಪಳ ಮತ್ತು UT ಖಾದರ್ ನಡುವೆ ಸ್ಪರ್ಧೆ ಇರುವಂತದ್ದು. ರಾಜಕೀಯ ಜ್ಞಾನ ಇರುವವರಿಗೆ, ರಾಜಕೀಯ ಬಗ್ಗೆ ಸ್ವಲ್ಪ ತಿಳುವಳಿಕೆ ಇರುವವರಿಗೆ ಇದು ಗೊತ್ತಿರ್ತದೆ. ಈ ಕ್ಷೇತ್ರದ ಜನ ರಾಜಕೀಯವಾಗಿ ಜ್ಞಾನ ಹೊಂದಿರುವಂತವ್ರು, ಈ ಕ್ಷೇತ್ರದ ಬಗ್ಗೆ ತಿಳುವಳಿಕೆ ಇರುವಂತವ್ರು. ಇಲ್ಲಿ ಸತೀಶ್ ಕುಂಪಳರಂತ ಅಭ್ಯರ್ಥಿ ಗೆಲ್ಲಲಿಕ್ಕೆ ಈ ಕ್ಷೇತ್ರದ ಜನ ಯಾವತ್ತಿಗೂ ಅವಕಾಶ ಕೊಡೋದಿಲ್ಲ. ಸತೀಶ್ ಕುಂಪಳ ಏನು ಇಲ್ಲಿನ ನಮ್ಮ ಮುಸಲ್ಮಾನರ ಬಂಧು ಏನಲ್ಲ. ಕೆಲವರೆಲ್ಲ ಹೇಳ್ತಾರೆ ಸತೀಶ್ ಕುಂಪಳ ಬಾರಿ ಎಡ್ಡೆ ಜನ ಅಂತ. ಸತೀಶ್ ಕುಂಪಳರ ಭಾಷಣವನ್ನು ನೀವು ಕೇಳಿರ್ಬೋದು. ಒಂದು ಸಮಾವೇಶದಲ್ಲಿ ಮಾತಾಡಿಕೊಂಡು ಸತೀಶ್ ಕುಂಪಳ ಹೇಳ್ತಾರೆ, ಹಿಜಾಬ್ ವಿಷಯದ ಬಗ್ಗೆ ಮಾತಾಡ್ತಾ ಹೇಳ್ತಾರೆ. ಹಿಜಾಬ್ ವಿಷಯದಲ್ಲಿ ಮುಸಲ್ಮಾನರು ಅಂಗಡಿಯನ್ನು ಬಂದ್ ಮಾಡಿದ್ರು, ಎಲ್ಲರೂ ಗೊತ್ತಿಲ್ಲದವನು ಸಹ ಅಂಗಡಿ ಬಂದ್ ಮಾಡಿದ್ದಾನೆ, ಅವರಿಗೆ ಶಾಶ್ವತವಾಗಿ ಅಂಗಡಿ ಬಂದ್ ಮಾಡಿಸುವ ಕೆಲಸವನ್ನ ನಾನು ಮಾಡ್ತೇನೆ ಅಂತ ಸತೀಶ್ ಕುಂಪಳ ಹೇಳಿದ್ದಾರೆ. ವಿಡಿಯೋದಲ್ಲಿ ನೀವು ನೋಡಿರ್ಬೋದು. ಇವತ್ತು ಯಾರೋ 4 ಜನ ಬಂದು ಸತೀಶ್ ಕುಂಪಳ ಎಡ್ಡೆ ಜನ ಅಂತ ನಂಬಲಿಕ್ಕೆ ಈ ಮುಸ್ಲಿಂ ಸಮುದಾಯದ ಜನ, ಇಲ್ಲಿನ ಅಲ್ಪಸಂಖ್ಯಾತ ಸಮುದಾಯದ ಜನ, ಇಲ್ಲಿನ ಬಹುಸಂಖ್ಯಾತ ಸೌಹಾರ್ದತೆಯನ್ನು ಬಹುಸುವಂತ ಹಿಂದೂ ಸಮುದಾಯದ ಜನ ಮೂರ್ಖರಲ್ಲ. ನಮಗೆ ಗೊತ್ತಿದೆ ಯಾರನ್ನ ಗೆಲ್ಲಿಸಬೇಕು ಅಂತ. ಹಾಗಾಗಿ ಮುಂದಿನ ಚುನಾವಣೆಯಲ್ಲಿ ನಮ್ಮ ಉದ್ದೇಶ ಈ ಬಿಜೆಪಿ ಸರ್ಕಾರವನ್ನು ಕಿತ್ತೊಗಿಸುವುದರ ಜೊತೆಗೆ, ಇಲ್ಲಿ ಏನು ಇವತ್ತು ಮುಖವಾಡ ಧರಿಸಿಕೊಂಡು ಬಿಜೆಪಿ ಅಭ್ಯರ್ಥಿ ಅಲ್ಪಸಂಖ್ಯಾತರ ಪರ ಅಂತ ಹೇಳಿ ಮೊನ್ನೆ ಹೋಗಿ ಹಲಾಲ್ ಜಟ್ಕಾ ಕಟ್ಟು ವಿವಾದ ಮಾಡಿದಂತ ಇದೇ ಸತೀಶ್ ಕುಂಪಳ ಅವರು ಒಂದು ಅಶ್ರಫ್ ಅನ್ನುವನ ಹರೆ ಕಳೆದವನ ಮನೆಗೆ ಹೋಗಿ ಬಿರಿಯಾನಿ ಊಟ ಮಾಡ್ತಾರೆ, ಹಲಾಲ್ ಬಿರಿಯಾನಿಯನ್ನು ತಿಂತಾರೆ. ಆವತ್ತು ನಡೆಯುತ್ತೆ ಅವರಿಗೆ. ಬಾಕಿ ಇದ್ದಾಗ ಹಲಾಲ್ ಜಟ್ಕಾ ಕಟ್ಟು ವಿವಾದವನ್ನ ತರ್ತಾರೆ. ಇಂಥವರನ್ನ ಸೋಲಿಸಬೇಕಾಗಿದೆ, ಇವರ ಮುಖವಾಡವನ್ನ ಕಳಿಸಬೇಕಾಗಿದೆ. ಈ ಕಾರಣಕ್ಕಾಗಿ ನಿಮ್ಮ ಮತ UT ಖಾದರ್ ಅವರಿಗೆ ಕೊಡಬೇಕು. ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರ್ತದೆ ಅಂತ ಇಡೀ ರಾಜ್ಯದ ಎಲ್ಲಾ ಸಮೀಕ್ಷೆಗಳು ಹೇಳ್ತಾ ಇದೆ, ಎಲ್ಲಾ ಮಾಧ್ಯಮಗಳು ಹೇಳ್ತಾ ಇದೆ. ರಾಜ್ಯದಲ್ಲಿ ಕಾಂಗ್ರೆಸ್ 140ರಿಂದ 150 ಸ್ಥಾನ ಪಡೀತದೆ ಅಂತ. ಆಂಗ್ಲ ಮಾಧ್ಯಮ ಪತ್ರಿಕೆಗಳು ಹೇಳಿದೆ, ಕನ್ನಡ ಮಾಧ್ಯಮ ಹೇಳಿದೆ, ಹಿಂದಿ ಮಾಧ್ಯಮ ಪತ್ರಿಕೆಗಳು ಹೇಳಿದೆ. ಮೋದಿಯ ಹಣ ತಿಂದು ಬದುಕುವಂತ ಮಾರಲ್ಪಟ್ಟ ಮಾಧ್ಯಮಗಳು ಸಹ ಹೇಳ್ತಾ ಇದೆ ಕಾಂಗ್ರೆಸ್ ಅಧಿಕಾರಕ್ಕೆ ರಾಜ್ಯದಲ್ಲಿ ಬರ್ತದೆ ಅಂತ. ಯಾಕೆ? ಬೇರೇನೂ ಅಲ್ಲ, ಬಿಜೆಪಿಯ ಈ ಭ್ರಷ್ಟ ಸರ್ಕಾರ ಸಾಕಾಗಿದೆ ಜನಗಳಿಗೆ. ಬೆಲೆ ಏರಿಕೆ ಈ ಸರ್ಕಾರ ಸಾಕಾಗಿದೆ. ವಿವಾದಗಳನ್ನು ತಂದು ಹಲಾಲ್ ಜಟ್ಕಾ, ಲವ್ ಜಿಹಾದು ಅಂತ ಹೇಳ್ಕೊಂಡು ಮುಸಲ್ಮಾನರ ಮೇಲೆ ದಬ್ಬಾಳಿಕೆ ಮಾಡುವಂತದ್ದು, ಜಾತ್ರೆಯಲ್ಲಿ ಮುಸಲ್ಮಾನರು ವ್ಯಾಪಾರ ಮಾಡಿದ್ರೆ ಅವರಿಗೆ ದಬ್ಬಾಳಿಕೆ ಮಾಡುವಂತದ್ದು, ಶಾಲಾ ಮಕ್ಕಳಿಗೆ ಶಾಲೆಯ ಫೀಸನ್ನ
ಕಟ್ಟಲಿಕ್ಕೆ ಕಷ್ಟಪಡುವಂತ ಈ ಸಂದರ್ಭದಲ್ಲಿ ಹಿಜಾಬ್ ವಿವಾದವನ್ನು ತಂದು ಮಕ್ಕಳ ಭವಿಷ್ಯವನ್ನು ಹಾಳು ಮಾಡುವಂತದ್ದು, ಅವರ ಸ್ಕೂಲ್ನ ಸ್ಕಾಲರ್ಶಿಪ್ ಕಟ್ ಮಾಡುವಂತದ್ದು, 2B ಮೀಸಲಾತಿಯನ್ನು ರದ್ದು ಮಾಡುವಂತದ್ದು, ಉರಿಗೌಡ ನಂಜೇಗೌಡ ಅನ್ನುವ ವಿವಾದವನ್ನು ತಂದು ಹಿಂದೂ ಮುಸಲ್ಮಾನರ ನಡುವೆ ದೇಶ ಹಬ್ಬುವಂತ ಈ ಸರ್ಕಾರವನ್ನ ಕಿತ್ತೊಗಿಲಿಕ್ಕೆ ಈ ರಾಜ್ಯದ ಜನ ಮುಂದಾಗಿದ್ದಾರೆ. ಜೊತೆಗೆ ಕಾಂಗ್ರೆಸ್ ಜೊತೆ ಆಕರ್ಷಣೆಗೆ ಒಳಗಾಗೋದಕ್ಕೊಂದು ಕಾರಣ ಇದೆ, ಕಾಂಗ್ರೆಸ್ ಕೊಟ್ಟಂತ ಗ್ಯಾರಂಟಿ ಯೋಜನೆಗಳು. 200 ಯೂನಿಟ್ ವಿದ್ಯುತ್ ಫ್ರೀ ಅನ್ನ ಕಾಂಗ್ರೆಸ್ನ ಹೊಸ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಮೊದಲ ಸಚಿವ ಸಂಪುಟ ಸಭೆಯಲ್ಲಿ ಅನುಮೋದನೆ ಕೊಡ್ತದೆ. 200 ಯೂನಿಟ್ ವಿದ್ಯುತ್ ಅಂದ್ರೆ 1800 ರೂಪಾಯಿ ಕರೆಂಟ್ ಬಿಲ್ಲು. ಕೆಸಿ ರೋಡ್ನ ಯಾವುದೇ ನಾಗರಿಕ, ತಲಪಾಡಿ ಗ್ರಾಮದ ಯಾವುದೇ ನಾಗರಿಕ, ಬಹುಶಃ ಶ್ರೀಮಂತರಿರ್ಬೋದು, ನಮ್ಮ TAT ಖಾದರ್ ಚಾನ್ ಅಂತವರು. ಇನ್ನೊಂದು 10 ನಿಮಿಷದಲ್ಲಿ ನಮ್ಮ ಮುಖ್ಯ ಭಾಷಣಕಾರರಾದಂತ ನಿಖೇತ್ ರಾಜ್ ಮೌರ್ಯ ಆಗಮಿಸ್ತಾ ಇದ್ದಾರೆ. ಈಗಾಗಲೇ ಅವರು ಮುಡಿಪುವಿನಿಂದ ಹೊರಟಿದ್ದಾರೆ. ಹಾಗಾಗಿ ಅವರನ್ನು ನಾವು ನಿರೀಕ್ಷೆಯಿಂದ ಕಾಯ್ತಾ ಇದ್ದೇವೆ. ಅತ್ಯದ್ಭುತ ಭಾಷಣಕಾರ ಇವರು ಈಗ ಕೆಲವೇ ನಿಮಿಷಗಳಲ್ಲಿ ನಮ್ಮ ಈ ವೇದಿಕೆಯನ್ನು ತಲುಪಲಿದ್ದಾರೆ. ಇವತ್ತು 1800 ರೂಪಾಯಿ ಕರೆಂಟ್ ಬಿಲ್ಲು ಸಾಧಾರಣವಾದ ಮಧ್ಯಮ ವರ್ಗದವನ ಮನೆಗೆ, ಬಡವನ ಮನೆಗೆ ಬರೋದಿಲ್ಲ, ಅದಕ್ಕಿಂತ ಒಳಗಡೆ ಬರ್ತದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ತಲಪಾಡಿ ಗ್ರಾಮದಲ್ಲಿ ಯಾರು ಕರೆಂಟ್ ಬಿಲ್ ಕಟ್ಟುವಂತ ಅವಶ್ಯಕತೆ ಬರೋದಿಲ್ಲ. 5ನೇ ತಾರೀಕಿಗೆ ಲೈನ್ ಮ್ಯಾನ್ ಕರೆಂಟ್ ಬಿಲ್ ಫೀಸ್ ಕೀಳಲಿಕ್ಕೆ ಕಟಿಂಗ್ ಪ್ಲೇಯರ್ ಇಟ್ಕೊಂಡು ನಿಮ್ಮ ಮನೆಗೆ ಬರುವ ಅವಶ್ಯಕತೆ ಬರೋದಿಲ್ಲ. ಸರ್ಕಾರ 200 ಯೂನಿಟ್ 1800 ರೂಪಾಯಿಯ ಉಚಿತ ವಿದ್ಯುತ್ ಅನ್ನ ನಿಮ್ಮೆಲ್ಲರಿಗೂ ಕೊಡ್ತದೆ. APL ನವರಿಗೂ ಕೊಡ್ತದೆ, BPL ನವರಿಗೂ ಕೊಡ್ತದೆ, ಶ್ರೀಮಂತನಿಗೂ ಕೊಡ್ತದೆ. ಇದು ಈ ಸರ್ಕಾರದ ಗ್ಯಾರಂಟಿ ಕಾರ್ಡ್. 10 kg ಅಕ್ಕಿಯನ್ನ BPL ಕುಟುಂಬದ ಪ್ರತಿಯೊಬ್ಬ ವ್ಯಕ್ತಿಗೂ ಕೊಡ್ತದೆ. 7 kgಯನ್ನ ಹಿಂದಿನ ಕಾಂಗ್ರೆಸ್ ಸರ್ಕಾರ ಕೊಡ್ತಾ ಇತ್ತು, ಅದನ್ನ 5 kgಗೆ ತಂದು ನಿಲ್ಲಿಸಿದ್ದಾರೆ. ಅದನ್ನ ಈಗ 10 kg ಮಾಡಿ ಪ್ರತಿ BPL ಕುಟುಂಬದ ಪ್ರತಿಯೊಬ್ಬ ವ್ಯಕ್ತಿಗೆ ಕೊಡ್ತದೆ. ನಿಮ್ಮ ಮನೆಯಲ್ಲಿ 5 ಜನ ಇದ್ರೆ 50 kg ಅಕ್ಕಿಯನ್ನ ನೀವು ತಲಪಾಡಿ ಸ್ಟೋರಿಗೆ ಹೋಗಿ ತರಬಹುದು. 6 ಜನ ಇದ್ರೆ 60 kg ಅಕ್ಕಿ ತರಬಹುದು. ಇದು ಈ ಸರ್ಕಾರದ 2ನೇ ಗ್ಯಾರಂಟಿ ಯೋಜನೆ, ಅನ್ನಭಾಗ್ಯ ಅಂತ. 3ನೇ ಯೋಜನೆಯನ್ನು ಕೊಡ್ತು ನಿಮ್ಮ ಮನೆಯ ಗೃಹಿಣಿಗೆ, ಯಜಮಾನಿಗೆ, ತಾಯಿಗೆ ಪ್ರತಿ ತಿಂಗಳು 2000 ರೂಪಾಯಿಯನ್ನ ಅವರ ಬ್ಯಾಂಕ್ ಖಾತೆಗೆ ಈ ಹೊಸ ಸರ್ಕಾರ ಕೊಡಲಿದೆ. 2000 ರೂಪಾಯಿ ನಿಮ್ಮ ಮನೆಯ ಯಜಮಾನಿ ಯಾರಿದ್ದಾರೆ, ತಾಯಿ ಇರ್ಬೋದು, ನಿಮ್ಮ ಪತ್ನಿ ಇರ್ಬೋದು, ಯಾರೇ ಇರ್ಬೋದು, ಆ ಮನೆಯ ಯಜಮಾನಿಯಾಗಿ ಯಾರಿರ್ತಾರೆ ಅವರ ಖಾತೆಗೆ 2000 ರೂಪಾಯಿಯನ್ನ ಸರ್ಕಾರ ಹಾಕ್ತದೆ. 4ನೇ ಯೋಜನೆ, ನಿಮ್ಮ ಮಗ ಅಥವಾ ಮಗಳು ಪದವಿ ಡಿಗ್ರಿಯನ್ನ ಓದಿದ್ರೆ, ಡಿಗ್ರಿ ಆಗಿದ್ರೆ, ಆಕೆಗೆ ಉದ್ಯೋಗ ಸಿಗದೇ ಇದ್ರೆ, ಉದ್ಯೋಗ ನೋಂದಣಿ ಕಚೇರಿಯಲ್ಲಿ ಆಕೆ ಅರ್ಜಿ ಹಾಕಿದ್ರೆ ಆಕೆಗೆ 3000 ರೂಪಾಯಿನ ತಿಂಗಳಿಗೆ ಆಕೆಗೆ ಎಲ್ಲಿ ತನಕ ಕೆಲಸ ಸಿಗ್ತದೋ, ಆತನಿಗೆ ಎಲ್ಲಿ ತನಕ ಕೆಲಸ ಸಿಗ್ತದೋ ಅಲ್ಲಿ ತನಕ ಈ ಸರ್ಕಾರ ದಿನಕ್ಕೆ 100 ರೂಪಾಯಿಯಂತೆ 3000 ರೂಪಾಯಿಯನ್ನ ಆತನ ಆಕೆಯ ಬ್ಯಾಂಕ್ ಖಾತೆಗೆ ಹಾಕ್ತದೆ. ಡಿಪ್ಲೊಮಾ ಮಾಡಿದ್ರೆ 1500 ರೂಪಾಯಿ ದಿನಕ್ಕೆ 50 ರೂಪಾಯಿ ಅಂತ ಆಗ್ತದೆ. ಯಾಕಂದ್ರೆ ಡಿಗ್ರಿ ಓದಿದಂತ ಹುಡುಗ ತನಗೆ ಖರ್ಚಿಗೆ ತಂದೆ ತಾಯಿಯನ್ನ ಅವಲಂಬಿಸಕೂಡ್ದು, ಖರ್ಚಿಗಾಗಿ ತಂದೆ ತಾಯಿ ಹತ್ರ ಬೇಡ್ಕೊಡ್ದು, ಆತನಿಗೆ 100 ರೂಪಾಯಿಯನ್ನ ಸರ್ಕಾರ ದಿನಕ್ಕೆ ಕೊಟ್ಟು 3000 ರೂಪಾಯಿ 1500 ರೂಪಾಯಿನ ಡಿಪ್ಲೊಮಾ ಮಾಡಿದವನಿಗೆ ಆಗ್ತದೆ. ಅದರ ನಂತರ ರಾಹುಲ್ ಗಾಂಧಿ ಒಂದು ಘೋಷಣೆಯನ್ನು ಮಾಡಿದ್ರು, ರಾಜ್ಯದ ಪ್ರತಿ ಮಹಿಳೆ, ಅದು ಯಾವುದೇ ಜಾತಿಯವಳಿರ್ಲಿ, ಯಾವುದೇ ಧರ್ಮದವಳಿರ್ಲಿ, ಅದು ಯಾವುದೇ ವಯಸ್ಸಿನವಳಿರ್ಲಿ, ಪ್ರತಿ ಮಹಿಳೆ KSRTC ಬಸ್ನಲ್ಲಿ ಮಂಗಳೂರಿನಿಂದ ಬೆಂಗಳೂರಿಗೆ ಹೋದ್ರೂ ಉಚಿತ, ಮುಡಿಪುವಿನಿಂದ ಮಂಗಳೂರಿಗೆ ಬಂದ್ರು ಉಚಿತ ಪ್ರಯಾಣದ ಘೋಷಣೆಯನ್ನು ಹೊಸ ಸರ್ಕಾರ ಮಾಡ್ತದೆ. ಅದೇ ರೀತಿ ಅಂಗನವಾಡಿ ಕಾರ್ಯಕರ್ತರಿಗೆ 10,000 15,000ದವರೆಗೆ ಆಶಾ ಕಾರ್ಯಕರ್ತರಿಗೆ ಗೌರವಧನ ಹೆಚ್ಚಳ ಮಾಡ್ತದೆ. ಇವತ್ತು ನನ್ನ ಪೊಲೀಸ್ ಮಿತ್ರರಿದ್ದಾರೆ, ಇಲ್ಲಿ ಬಂದೋಬಸ್ತಿಗೆ ಬಂದಿರಬಹುದು. ಪೊಲೀಸ್ನವರು ರಾತ್ರಿ ಕೆಲಸ ಮಾಡಿದ್ರೆ ಇವತ್ತು ರಾತ್ರಿ ಪಾಳಿಯ ಮಾಡ್ತಾ ಇದ್ದಾರೆ. ನೀವು ರಾತ್ರಿ ಪಾಳಿ ಕೆಲಸ ಮಾಡಿದ್ರೆ ಪ್ರತಿ ತಿಂಗಳು 5,000 ರೂಪಾಯಿ ಹೆಚ್ಚಳವಾಗಿ ನಿಮಗೆ ಈ ಸರ್ಕಾರ ಕೊಡಲಿದೆ. ಪ್ರತಿ ಪೊಲೀಸ್ ಇಲಾಖೆಯ ಒಬ್ಬ ಸಿಬ್ಬಂದಿಗೆ 12 ತಿಂಗಳಲ್ಲಿ ವರ್ಷಕ್ಕೆ 1 ತಿಂಗಳ ಹೆಚ್ಚುವರಿ ಸಂಬಳವನ್ನು ಹೊಸ ಸರ್ಕಾರ ಕೊಡ್ತದೆ. ಅದೇ ರೀತಿ ಬೇರೆ 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 ವಿಭಾಗಗಳಿಗೆ, ಅಲ್ಪಸಂಖ್ಯಾತರಿಗೆ, ಮೀನುಗಾರರಿಗೆ, ಮೊಗವೀರರಿಗೆ ಎಲ್ಲರಿಗೂ ಹೊಸ ಘೋಷಣೆಗಳನ್ನು ಮಾಡಿದೆ. ಬೀದಿ ಬದಿ ವ್ಯಾಪಾರಿಗಳಿಗೆ ಪ್ರತ್ಯೇಕ ಧನ ಸಹಾಯದ ಘೋಷಣೆಯನ್ನು ಮಾಡಿದೆ. ಈ ಕಾರಣಕ್ಕಾಗಿ ಜನರು ಕಾಂಗ್ರೆಸ್ ಸರ್ಕಾರದ ಕಡೆಗೆ ಆಕರ್ಷಿತರಾಗಿದ್ದಾರೆ. ಬದುಕಿನ ಪ್ರಶ್ನೆಗಳ ಬಗ್ಗೆ ಕಾಂಗ್ರೆಸ್ ಧ್ವನಿ ಎತ್ತಾ ಇರುವಂತದ್ದು, ಬದುಕಿಗೆ ಕಷ್ಟಪಡುವಂತಹ ಸನ್ನಿವೇಶ ಇವತ್ತು ನಮ್ಮ ಮುಂದೆ ಇರುವಂತದ್ದು. ಯಾವ ರೀತಿ ನಾವು ಬದುಕಬೇಕು, ಯಾವ ರೀತಿ ನಾವು ಜೀವನ ಸಾಗಿಸೋದು ಬೇಕು ಅನ್ನೋದು ಕಷ್ಟದಲ್ಲಿ ನಮಗೆ ಗೊತ್ತಾಗ್ತಾ ಇಲ್ಲ. KC ರೋಡ್ನ ಪರಿಸ್ಥಿತಿಯನ್ನು ನೀವು ನೋಡಿರ್ಬೋದು. ಒಂದೊಂದು ಅಂಗಡಿಯ ಬಾಡಿಗೆ 8,000, 10,000, 15,000, 20,000 ಕೊಡುವಂತವ್ರು ಇಲ್ಲಿದ್ದಾರೆ. ಬಾಡಿಗೆ ಕೊಡ್ಲಿಕ್ಕೆ ಆಗೋದಿಲ್ಲ, ವ್ಯಾಪಾರ ಇಲ್ಲ. ಮೋದಿಯ GST ನಂತರ ವ್ಯಾಪಾರ ಇಲ್ಲ, ಮೋದಿಯ ಆರ್ಥಿಕ ನೀತಿಯ ನಂತರ ವ್ಯಾಪಾರ ಇಲ್ಲ, ಕೊರೋನಾದ ಅಣೆಗೈತೆ ಅವೈಜ್ಞಾನಿಕ ಲಾಕ್ಡೌನ್ ನಂತರ ವ್ಯಾಪಾರ ಇಲ್ಲ. ಆತ್ಮಹತ್ಯೆ ಜನ ಶರಣಾಗ್ತಾ ಇದ್ದಾರೆ. ಮೊನ್ನೆ ತೊಕೋಟಲ್ಲಿ ಒಬ್ಬ ಬಿಸ್ನೆಸ್ ಮ್ಯಾನ್ ಆತ್ಮಹತ್ಯೆ ಮಾಡ್ಕೊಂಡ. ಮೊನ್ನೆ ಈ ಕೊಲ್ಯ ಆಗ್ಬರ ಪ್ರದೇಶದ ಒಂದು ವ್ಯಕ್ತಿ ಹೋಗಿ ಸಮುದ್ರಕ್ಕೆ ಹಾರಿ ಆತ್ಮಹತ್ಯೆ ಮಾಡ್ಕೊಂಡ್ರು. ಮನೆ ಕಟ್ಟಿದ್ದಾರೆ, ಲೋನ್ ತೀರ್ಸಕ್ಕಾಗ್ತಾ ಇಲ್ಲ. ಕೊನೆಗೆ ಯಾರೋ ಸಮುದ್ರಕ್ಕೆ ಜೋಡಿ ಬಂದವರ ಕಾಲಿಗೆ ಅವರ ಹೆಣ ಸಿಕ್ತು. ಇವತ್ತಿನ ಈ ಪರಿಸ್ಥಿತಿಯಲ್ಲಿ ಎಲ್ಲರೂ ಆತ್ಮಹತ್ಯೆ ಮಾಡಿಕೊಳ್ಳುವಂತ ಸ್ಥಿತಿ.
ಇಂತಹ ಸನ್ನಿವೇಶದಲ್ಲಿ ಈ ಸರ್ಕಾರವನ್ನು ಬದಲಾಯಿಸಲೇಬೇಕು. ಎಲ್ಲಿ ತನಕ ಅಂದ್ರೆ ಈ 40% ಸರ್ಕಾರಕ್ಕೆ ಇದರ ಬಿಜೆಪಿ ಕಾರ್ಯಕರ್ತರೇ ಸಾಯ್ತಾ ಇದ್ದಾರೆ. ಸಂತೋಷ್ ಪಾಟೀಲ್ ಅನ್ನುವಾತ ಉಡುಪಿಗೆ ಬಂದು RSS ಹಿನ್ನೆಲೆಯ ವ್ಯಕ್ತಿ, ಬಿಜೆಪಿಯನ್ನ ಕಟ್ಟದಂತ ವ್ಯಕ್ತಿ ಸಂತೋಷ್ ಪಾಟೀಲ್ ಉಡುಪಿಗೆ ಬಂದು ಕೇಸರಿ ಶಾಲನ್ನ ಹಾಕೊಂಡು ಆತ್ಮಹತ್ಯೆ ಮಾಡ್ಕೊಳ್ತಾರೆ ವಿಷ ಸೇವಿಸಿ. ಆತ SMS ಮಾಡ್ತಾನೆ, ನನ್ನ ಸಾವಿಗೆ ಈಶ್ವರಪ್ಪ ಕಾರಣ, ಒಂದು ದೇವಸ್ಥಾನದ ಅಭಿವೃದ್ಧಿಗೆ ಇವರ ಮಾತು ನಂಬಿ ನಾನು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ದೆ, ನನಗೆ ಹಣ ಬಿಡುಗಡೆ ಮಾಡ್ತಾ ಇಲ್ಲ, ನನಗೆ ಖರ್ಚು ಜಾಸ್ತಿ ಆಗಿದೆ, ನನ್ನ ಹತ್ರ 40% ಕೇಳ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಮಾಡ್ಕೊಳ್ತಾನೆ. ಬಿಜೆಪಿ ಕಾರ್ಯಕರ್ತ, ಇವರ ಕಾರ್ಯಕರ್ತನ ಸಾವಿಗೆ ನ್ಯಾಯ ಕೊಡ್ಲಿಕ್ಕೆ ಆಗೋದಿಲ್ಲ, ಇವರ ಕಾರ್ಯಕರ್ತನ ಹಣಕಾಸು ಬಿಡುಗಡೆ ಮಾಡ್ಲಿಕ್ಕೆ ಇವರಿಗೆ ಆಗ್ತಾ ಇಲ್ಲ. ಇಂತಹ ಸರ್ಕಾರ ನಮ್ಮ ನಿಮ್ಮನ್ನ ಕಾಪಾಡ್ತದೆ ಅನ್ನೋ ಭರವಸೆ ನಮಗಿಲ್ಲ. ಈ ಸರ್ಕಾರವನ್ನ ಕಿತ್ತೊಗಿಬೇಕು. ಇದಕ್ಕೆ ಪರ್ಯಾಯವಾಗಿರುವಂತದ್ದು ಕಾಂಗ್ರೆಸ್ ಮಾತ್ರ. ಕಾಂಗ್ರೆಸ್ ಮಾತ್ರ ಇವತ್ತು ಈ ರಾಜ್ಯದಲ್ಲಿ ಈ ಬಿಜೆಪಿಯನ್ನ ಕಿತ್ತೊಗಿಲಿಕ್ಕಿರುವಂತದ್ದು. ಬಿಜೆಪಿಯನ್ನ ಕಿತ್ತೊಗಿಬೇಕಾದ್ರೆ ಒಂದು ಪರ್ಯಾಯ ಶಕ್ತಿ ಬೇಕೇ ಬೇಕು. ಗುಜರಾತ್ನಲ್ಲಿ 17 ಸ್ಥಾನಗಳಲ್ಲಿ ಮುಸ್ಲಿಂ ಬಾಹುಲ್ಯದ ಕ್ಷೇತ್ರಗಳಿತ್ತು. 17 ಕ್ಷೇತ್ರ ಉಳ್ಳಾಳದ ರೀತಿ ಇತ್ತು. ಅಲ್ಲಿ ಮುಸ್ಲಿಂ ಅಭ್ಯರ್ಥಿಗಳು ಗೆದ್ದು ಬರ್ತಾ ಇದ್ರು. ಕಳೆದ ಚುನಾವಣೆಯಲ್ಲಿ ಅಲ್ಲಿ 12 ಸ್ಥಾನದಲ್ಲಿ ಬಿಜೆಪಿ ಗೆಲ್ತು. ಯಾಕೆ ಗೆಲ್ತು? ಅಲ್ಲಿ ಇದೇ ಬಿಜೆಪಿ ಒಂದು ತಂತ್ರವನ್ನ ಹೂಡ್ತದೆ. ಮುಸಲ್ಮಾನ್ ಅಭ್ಯರ್ಥಿಗಳನ್ನ 4-5 ಜನರನ್ನ ತಂದು ಆ ಕ್ಷೇತ್ರದಲ್ಲಿ ಹಣ ಕೊಟ್ಟು ನಿಲ್ಲಿಸಿ ಮುಸಲ್ಮಾನರ ಮತಗಳನ್ನ ಡಿವೈಡ್ ಮಾಡುವಂತದ್ದು. ಬಿಜೆಪಿಯ ಮತಗಳು ಒಂದೇ ಸೈಡಿಗೆ ಬೀಳೋದು, ಅವರು ಗೆದ್ದು ಹೋಗೋದು. ಗುಜರಾತ್ನ 17 ಮುಸಲ್ಮಾನ್ ಬಾಹುಲ್ಯದ ಕ್ಷೇತ್ರಗಳಲ್ಲಿ 12ರಲ್ಲಿ ಬಿಜೆಪಿಗೆ ಜಯ. ಇದೇ ಪ್ರಯೋಗವನ್ನ ಉತ್ತರ ಪ್ರದೇಶದಲ್ಲಿ ಇದೇ ಪ್ರಯೋಗವನ್ನ ದಕ್ಷಿಣ ಕನ್ನಡದಲ್ಲಿ, ಕರ್ನಾಟಕದಲ್ಲಿ ಮಾಡುವಂತ ಪ್ರಯತ್ನ ಮಾಡ್ತಾ ಇರಬೇಕಾದ್ರೆ ಅದನ್ನು ಸೋಲಿಸುವಂತ ಜವಾಬ್ದಾರಿ ಈ ನಾಡಿನಲ್ಲಿ ಸೌಹಾರ್ದತೆ ಬಯಸುವಂತ, ಈ ನಾಡಿನಲ್ಲಿ ಜಾತ್ಯತೀತತೆ ಸಿದ್ಧತೆ ಬಯಸುವಂತ ಎಲ್ಲರ ಕರ್ತವ್ಯ. ಈ ಕರ್ತವ್ಯವನ್ನು ನಾವು ಮಾಡಬೇಕಾಗಿದೆ. ಇವತ್ತು ಈ ನಾಡಿನ ಸಂಪತ್ತು ಮಾರ್ತಾ ಇದ್ದಾರೆ. ಇವತ್ತು ಈ ನಾಡಿನಲ್ಲಿ ಏನು ಸಂಪತ್ತು ಸೃಷ್ಟಿಯಾಗಿತ್ತು ಅದನ್ನ ಮಾರ್ತಾ ಇದ್ದಾರೆ. ಇಲ್ಲಿನ ಸಂಸತ್ ಸದಸ್ಯರಾಗಿದ್ದಂತ ನಳಿನ್ ಕುಮಾರ್ ಕಟೀಲ್ ಏನ್ ಮಾಡಿದ್ದಾರೆ ಅಂತ ಕೇಳಿ. ನಳಿನ್ ಕುಮಾರ್ ಕಟೀಲ್ ಏನ್ ಮಾಡಿದ್ದಾರೆ ಅಂತ ಕೇಳಿ. ನಳಿನ್ ಕುಮಾರ್ ಕಟೀಲ್ನ ಅಭಿವೃದ್ಧಿ ಸಾಧನೆ ಕೇಳಲಿಕ್ಕೆ ಹೋದ್ರೆ ಪಂಪೆಲ್ ಫ್ಲೈಓವರ್ ಮಾತ್ರ ತೋರಿಸ್ತಾರೆ. ಅದರ ಮುಂಚಿನ ಧನಂಜಯ ಕುಮಾರ್ ಅವರ ಸಾಧನೆ ಏನು ಅಂತ ಕೇಳಿದ್ರೆ ಏನೂ ಇಲ್ಲ. ಈ ನಾಡಿಗೆ ಏನಾದ್ರೂ ಅಭಿವೃದ್ಧಿಯನ್ನು ಮಾಡಿದ್ರೆ ಅದು ಕಾಂಗ್ರೆಸ್ನ ಪ್ರಥಮ ಸಂಸತ್ ಸದಸ್ಯರಾಗಿದ್ದಂತ ಉಳ್ಳಾಲ ಶ್ರೀನಿವಾಸ್ ಮಲ್ಯ ಅವರು. ಉಳ್ಳಾಲ ಶ್ರೀನಿವಾಸ್ ಮಲ್ಯ ಅವರು ಈ ನಾಡಿಗೆ ಏರ್ಪೋರ್ಟ್ ತಂದಂತವರು, ಬಂದರು ತಂದಂತವರು, ಆಕಾಶವಾಣಿ ತಂದಂತವರು, ಸುರತ್ಕಲ್ ಇಂಜಿನಿಯರಿಂಗ್ ಕಾಲೇಜ್ ತಂದಂತವರು, ಮಂಗಳೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ತಂದಂತವರು, ಮಂಗಳೂರು ಬೆಂಗಳೂರು ರೈಲ್ವೆ ರೋಡ್ ತಂದಂತವರು, ಉಳ್ಳಾಲದ ಈ ಸೇತುವೆಯನ್ನು ನಿರ್ಮಾಣ ಮಾಡಿದ್ದು ಉಳ್ಳಾಲ ಶ್ರೀನಿವಾಸ್ ಮಲ್ಯ. ಆ ನಂತರ ಜನಾರ್ದನ ಪೂಜಾರಿ ಅವರು ಸಾಲ ಮೇಳದ ಮೂಲಕ ಈ ನಾಡನ್ನ ಕಟ್ಟದಂತವರು. ಇವತ್ತು ಅವೆಲ್ಲವನ್ನು ಈ ಬಿಜೆಪಿ ಸರ್ಕಾರ ಮಾಡ್ತಾ ಇದೆ. ನರೇಂದ್ರ ಮೋದಿ ಸರ್ಕಾರ ಅದಾನಿಗೆ ಕೊಡ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಇದರ ವಿರುದ್ಧ ಧ್ವನಿ ಎತ್ತಬೇಕಾಗಿರುವುದು ಈ ದೇಶದ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ಇದನ್ನೇ ರಾಹುಲ್ ಗಾಂಧಿ ಮಾಡ್ತಾ ಇರುವಂತದ್ದು. ಜನವರಿ 30ರಂದು ರಾಹುಲ್ ಗಾಂಧಿ ಲೋಕಸಭೆಯಲ್ಲಿ ಭಾಷಣ ಮಾಡಿ ಕೇಳುವಂತದ್ದು ಒಂದೇ, ಯಾಕಾಗಿ ಈ ದೇಶದ ಸಂಪತ್ತು ಒಂದು ವ್ಯಕ್ತಿಯ ಕೈಯಲ್ಲಿ ಅದಾನಿಯ ಕೈಗೆ ಹೋಗ್ತಾ ಇದೆ ಅಂತ. ಅಷ್ಟು ಕೇಳಿದ್ದ ತಡ ಮೋದಿ ಮತ್ತು ಅವರ ಪಟಾಲಂಗೆ ಆಗ್ಲೇ ಇಲ್ಲ. ರಾಹುಲ್ ಗಾಂಧಿಯ ಭಾಷಣಕ್ಕೆ ಅಡ್ಡಪಡಿಸಲಾಗ್ತದೆ. ರಾಹುಲ್ ಗಾಂಧಿಯ ಭಾಷಣವನ್ನ ಡಿಲೀಟ್ ಮಾಡಲಾಗ್ತದೆ. ಸಂಸತ್ ಕಲಾಪದಿಂದನೇ ತೆಗೆದುಹಾಕಲಾಗ್ತದೆ. ರಾಹುಲ್ ಗಾಂಧಿಯ ಮನೆಗೆ ದೆಹಲಿ ಪೊಲೀಸರನ್ನ ಕರೆಸಿ ವಿಚಾರಣೆ ಮಾಡಲಾಗ್ತದೆ. 55 ಗಂಟೆಗಳ ಕಾಲ 4-5 ಅಧಿಕಾರಿಗಳು ಸುತ್ತ ಕುಳಿತುಕೊಂಡು ರಾಹುಲ್ ಗಾಂಧಿಯನ್ನ ಎಂಕ್ವೈರಿ ಮಾಡ್ತಾರೆ. ಆ ಮೂಲಕ ರಾಹುಲ್ ಗಾಂಧಿ ಈ ಪ್ರಶ್ನೆಯಿಂದ ಹಿಂದೆ ಸರಿಬೇಕು ಅನ್ನೋ ಉದ್ದೇಶ ಈ ಮೋದಿ ಸರ್ಕಾರಕ್ಕೆ ಇರುವಂತದ್ದು. ಕೊನೆಗೆ ರಾಹುಲ್ ಗಾಂಧಿಯನ್ನ ಯಾವುದೋ ಹಲ್ಲೆ ಪ್ರಕರಣದಲ್ಲಿ ಸಿಲುಕಿಸಿ ಅವರ ಪಾರ್ಲಿಮೆಂಟ್ ಸದಸ್ಯತ್ವವನ್ನು ರದ್ದು ಮಾಡ್ತಾರೆ. ಕೊನೆಗೆ ಅವರ ಮನೆಯನ್ನ ಖಾಲಿ ಮಾಡಿಸ್ತಾರೆ. ಆದ್ರೆ ರಾಹುಲ್ ಗಾಂಧಿ ಹಿಂದೆ ಹೋಗೋದಿಲ್ಲ. ಯಾಕಂದ್ರೆ ರಾಹುಲ್ ಗಾಂಧಿಯ ಚರಿತ್ರೆ ಇರುವಂತದ್ದು ಗಾಂಧಿಯ ಆದರ್ಶ ಮತ್ತು ಬಲಿದಾನದ ಇತಿಹಾಸ ಹೊಂದಿರುವ ಕುಟುಂಬದಿಂದ ಬಂದಂತವರು. ತಾಯಿ ರಾಜೀವ್ ಗಾಂಧಿ, ತಂದೆ ಅವರ ತಾಯಿ ಇಂದಿರಾ ಗಾಂಧಿ, ಈ ರಾಹುಲ್ ಗಾಂಧಿ ಅಜ್ಜಿ ಸತ್ವಂತ್ ಸಿಂಗ್ ಮತ್ತು ಬಿಯಾದ್ ಸಿಂಗ್ರ ಗುಂಡಿಗೆ ಬಲಿಯಾದಾಗ ಗರ್ಭಕೋಶಕ್ಕೆ ಅವರ ಅಂಗರಕ್ಷಕರು ಗುಂಡು ಹೊಡೆದಾಗ್ಲೂ ಅವರ ಮಗ ರಾಜೀವ್ ಗಾಂಧಿ ಹೆದರ್ಲಿಲ್ಲ. ಈ ದೇಶಕ್ಕೆ ಪ್ರಧಾನಮಂತ್ರಿಯಾಗಿ ಈ ದೇಶವನ್ನು ಮುನ್ನಡೆಸಿದ್ದಾರೆ. ಇಂದಿರಾ ಗಾಂಧಿಯ ಗುಂಡಿಗೆ ಬಲಿಯಾದಾಗ, ಇಂದಿರಾ ಗಾಂಧಿ ಗುಂಡಿಗೆ ಬಲಿಯಾದಾಗ ರಾಜೀವ್ ಗಾಂಧಿ ಈ ದೇಶದಿಂದ ಹಿಂದೆ ಸರಿಯುವ ಪ್ರಶ್ನೆ, ಈ ಚಳುವಳಿಯಿಂದ ಹಿಂದೆ ಸರಿಯುವ ಪ್ರಶ್ನೆಯ ಮಾತುಗಳನ್ನು ಆಡಲಿಲ್ಲ. ಆ ನಂತರ ರಾಜೀವ್ ಗಾಂಧಿ ಪೆರಂಬದೂರಿನಲ್ಲಿ LTT ಅವರ ಬಾಂಬ್ಗೆ ಸಿಕ್ಕ ಪುಡಿ ಪುಡಿಯಾಗಿ ಅವರ ದೇಹದ ಒಂದು ತುಂಡು ಸಹ ಸಿಗದಂತ ರೀತಿಯಲ್ಲಿ ಅವರ ದೇಹ ಚಿತ್ರವಾದಾಗ್ಲೂ ಸೋನಿಯಾ ಗಾಂಧಿ ಎದುರಿ ಇಟ್ಲಿಗೆ ಹೋಗ್ಲಿಲ್ಲ. ಸೋನಿಯಾ ಗಾಂಧಿ ಮಣ್ಣಿನಲ್ಲೇ ನಿಂತರು, ಇಲ್ಲೇ ತನ್ನ ದೇಶಕ್ಕಾಗಿ ಸೇವೆ ಮಾಡಿದ್ರು. 10 ವರ್ಷಗಳ ಕಾಲ ಮನಮೋಹನ್ ಸಿಂಗ್ ಅಂತ ಆರ್ಥಿಕ ತಜ್ಞರನ್ನ ರಾಷ್ಟ್ರಪತಿ ಮಾಡಿ UPA ಅಧ್ಯಕ್ಷೆಯಾಗಿ ಈ ದೇಶವನ್ನು ಮುನ್ನಡೆಸಿದ್ರು. ದೇಶವನ್ನು ಅಭಿವೃದ್ಧಿಯತ್ತ ಕೊಂಡೋದ್ರು.
ಈ ಫ್ಯಾಸಿಸ್ಟ್ ಸರ್ಕಾರದ ವಿರುದ್ಧ ಅವರದೇ ವಂಶದ ಕುಡಿ ರಾಹುಲ್ ಗಾಂಧಿ ಧ್ವನಿ ಎತ್ತಾ ಇದ್ದಾರೆ. ಆ ಧ್ವನಿಯನ್ನು ಅಡಗಿಸುವಂತ ಪ್ರಯತ್ನವನ್ನ ಸರ್ವಾಧಿಕಾರಿ ಮೋದಿ ಸರ್ಕಾರ ಮಾಡ್ತಾ ಇದೆ. ಕಾಂಗ್ರೆಸ್ಸಿಗೆ ಇತಿಹಾಸ, ಈ ಬ್ರಿಟಿಷರ ವಿರುದ್ಧ ಹೋರಾಡಿದಂತ ಈ ಪಕ್ಷಕ್ಕೆ ಈ ಮೋದಿ ವಿರುದ್ಧ, ಅಮಿತ್ ಶಾ ವಿರುದ್ಧ ಹೋರಾಡೋದೇನು ದೊಡ್ಡ ಪ್ರಶ್ನೆ ಅಲ್ಲ. ಈ ದೇಶದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಇತಿಹಾಸ ಇದ್ದದ್ದು ಕಾಂಗ್ರೆಸ್ಗೆ ಹೋಗ್ತದೆ. 2 ಬಾರಿ ಪಾಕಿಸ್ತಾನ ಈ ದೇಶದ ಮೇಲೆ ಯುದ್ಧ ಮಾಡಿದೆ. ಮೊದಲ ಬಾರಿ ಪಾಕಿಸ್ತಾನ ಬಂದಾಗ ಅದನ್ನ ಹಿಮ್ಮೆಟ್ಟಿಸಿದ ಕೀರ್ತಿ ಸಲ್ಲೋದು ಕಾಂಗ್ರೆಸ್ ಪಕ್ಷಕ್ಕೆ. 2ನೇ ಬಾರಿ ಪಾಕಿಸ್ತಾನ ಬಂದಾಗ ಇಂದಿರಾ ಗಾಂಧಿ ಪಾಕಿಸ್ತಾನವನ್ನ 2 ಪೀಸ್ ಮಾಡ್ತಾರೆ, ಬಾಂಗ್ಲಾದೇಶವನ್ನ ಬೇರೆ ದೇಶ ಮಾಡಿ ಕೊಡ್ತಾರೆ. ಈ ಇತಿಹಾಸ ಇರುವಂತದ್ದು ಕಾಂಗ್ರೆಸ್ ಪಕ್ಷಕ್ಕೆ. ಚೈನಾವನ್ನು ಸೋಲಿಸಿದಂತ ಇತಿಹಾಸ ಇರುವಂತದ್ದು ಕಾಂಗ್ರೆಸ್ ಪಕ್ಷಕ್ಕೆ. ಮೋದಿ ಮಾಡಿದ್ದೇನು? ಇವತ್ತು ಅರುಣಾಚಲ ಗಂಟ ಚೈನಾ ಬಂದಿದೆ. ಎಲ್ಲ ಮಾಧ್ಯಮಗಳು ಹೇಳ್ತಾ ಇದ್ದಾರೆ ಅರುಣಾಚಲದ ಎಷ್ಟೋ ಭೂಭಾಗ ಚೈನಾಕ್ಕೆ ಹೋಗಾಯ್ತು ಅಂತ. ಮೋದಿ ಮಾತಾಡ್ತಾ ಇಲ್ಲ. ಬಾಂಗ್ಲಾದೇಶಕ್ಕೆ ಎಷ್ಟೋ ಭೂಮಿಯನ್ನು ಬರೆದುಕೊಟ್ಟಾಯ್ತು. ಹೀಗಾಗಿ ಹುಸಿ ದೇಶಭಕ್ತಿಗಳ ಈ ಜನರನ್ನ ಸೋಲಿಸಬೇಕು. ಜೊತೆಗೆ ಇವತ್ತು ಉಳ್ಳಾಲ ಅಭಿವೃದ್ಧಿ ಆಗಿಲ್ಲ ಅನ್ನುವಂಥವರಿಗೆ ಒಂದು ಮಾತನ್ನ ನಮ್ಮ ನಾಯಕರುಗಳು ಮಾತಾಡ್ತಾ ಹೇಳಿದ್ರು. ನಾವ್ಯಾರು ಕೇಳಲಿಲ್ಲ. ಈ ಕೆಸಿ ರೋಡಿನ ಜನ, ತಲಪಾಡಿಯ ಜನ, ಉಳ್ಳಾಲದ ಜನ ಯಾರು ಕೇಳಲಿಲ್ಲ. ನಾವು ಎಲ್ಲೂ ಕೇಳದೆ ಉಳ್ಳಾಲವನ್ನ ತಾಲೂಕು ಕೇಂದ್ರವಾಗಿ ಘೋಷಣೆ ಮಾಡಿದ್ದು ಯುಟಿ ಖಾದರ್ ಅವರಿಗೆ ಸಲ್ತದೆ. ಆ ಕೀರ್ತಿಯ ಪ್ರಯೋಜನವನ್ನ ಏನು ಅಂತ ಹೇಳ್ತೇನೆ ಕೇಳಿ. ಉಳ್ಳಾಲ ತಾಲೂಕು ಕೇಂದ್ರ ಆದ್ರೆ ಉಳ್ಳಾಲಕ್ಕೊಂದು ತಾಲೂಕು ಕಚೇರಿ ಬರ್ತದೆ, ತಾಲೂಕು ಪಂಚಾಯತ್ ಆಗಿ ಉಳ್ಳಾಲ ಪರಿವರ್ತನೆ ಆಗ್ತದೆ, ಒಂದು ತಾಲೂಕು ವಿಭಾಗಾಧಿಕಾರಿ ಕಚೇರಿ ಬರ್ತದೆ, ಸಬ್ ರಿಜಿಸ್ಟ್ರಾರ್ ಕಚೇರಿ ಬರ್ತದೆ. ಇನ್ನು ರಿಜಿಸ್ಟ್ರೇಷನ್, ಲ್ಯಾಂಡ್ ರಿಜಿಸ್ಟ್ರೇಷನ್ ಮಾಡಿಸಕ್ಕೆ ಮಂಗಳೂರಿಗೆ ಹೋಗಿ ಕ್ಯೂ ನಿಲ್ಲಿಸುವ ಅವಶ್ಯಕತೆ ಬರೋದಿಲ್ಲ. RTO ಕಚೇರಿ ಬರ್ತದೆ. ಇನ್ನು ಉಳ್ಳಾಲಕ್ಕೆ KA 19 ಅಲ್ಲ, ಬೇರೆ RTO ನಂಬರ್ ಬರ್ತದೆ. ಉಳ್ಳಾಲಕ್ಕೆ ಸ್ಟೇಡಿಯಂ ಬರ್ತದೆ. ಉಳ್ಳಾಲಕ್ಕೆ 200 ಆಸ್ಪತ್ರೆ, ತಾಲೂಕು ಆಸ್ಪತ್ರೆ ಬರಲೇಬೇಕು. 200 ಬೆಡ್ಗಳ ತಾಲೂಕು ಆಸ್ಪತ್ರೆ ಬರಬೇಕು. ಉಳ್ಳಾಲಕ್ಕೆ ಕೃಷಿ ಇಲಾಖೆ ಕಚೇರಿ ಬರಬೇಕು. ಉಳ್ಳಾಲಕ್ಕೆ ಸಬ್ ರಿಜಿಸ್ಟರ್ ಆಫೀಸ್ ಬರಬೇಕು. ಉಳ್ಳಾಲಕ್ಕೆ ಅಲ್ಪಸಂಖ್ಯಾತರ ಇಲಾಖೆ ಕಚೇರಿ ಬರಬೇಕು. ಉಳ್ಳಾಲಕ್ಕೆ ಕ್ರೀಡಾಂಗಣ ಬರಬೇಕು. ಉಳ್ಳಾಲಕ್ಕೆ ಸ್ವಿಮ್ಮಿಂಗ್ ಪೂಲ್ ಬರಬೇಕು. ಉಳ್ಳಾಲಕ್ಕೆ ಕೋರ್ಟ್ ಬರಬೇಕು. ಈ ರೀತಿ 47 ಕಚೇರಿಗಳು ಇಲ್ಲಿಗೆ ಬರಲೇಬೇಕು. ಈ ಕೀರ್ತಿ ಏನಾದ್ರೂ ಸಲ್ಲಬೇಕಾಗಿದ್ರೆ ಒಂದೇ ಏಟಿಗೆ ಈ ಎಲ್ಲಾ ಸಮಸ್ಯೆಗಳ ಪರಿಹಾರವನ್ನ ಮಾಡಿದಂತ ಕೀರ್ತಿ ಯುಟಿ ಖಾದರ್ಗೆ ಸಲ್ತದೆ, ತಾಲೂಕು ಕೇಂದ್ರ ಘೋಷಣೆಯ ಮೂಲಕ. ಇದಕ್ಕಾಗಿ ಅವರನ್ನು ಅಭಿನಂದಿಸಬೇಕಾಗ್ತದೆ. ಈ ನಿಟ್ಟಿನಲ್ಲಿ ಅಭಿವೃದ್ಧಿ ಆಗಿಲ್ಲ ಅನ್ನೋ ರಾಜಕಾರಣವನ್ನ ಬದಿಗಿಡಬೇಕಾಗಿದೆ. ಮತ್ತೆ ಭಾವನಾತ್ಮಕ ವಿಷಯಗಳಿಗೆ ಮರಲಾಗದೆ ನಿಮ್ಮ ಮತವನ್ನು ಚಲಾಯಿಸಬೇಕಾಗಿದೆ. ಮೊನ್ನೆ ಒಂದ್ ಕಡೆ ವಿಡಿಯೋ ನೋಡಿದೆ, ಮಾತಾಡ್ತಾ ಹೇಳ್ತಾ ಇದ್ರು ಹಿಜಾಬ್ ವಿಷಯದಲ್ಲಿ ಕಾಂಗ್ರೆಸ್ನವರು ಯಾರು ಮಾತಾಡಬಾರ್ದು ಅಂತ ಹೇಳಿದ್ದಾರೆ. ಇಲ್ಲ ಅಂತ ಹೇಳೋದಿಲ್ಲ. ಯಾಕೆ ಹೇಳಿದ್ದಾರೆ ಅದನ್ನ ನೋಡ್ಬೇಕಾಗಿದೆ. ಜಮೀರ್ ಅಹಮದ್ ಖಾನ್ ಒಂದು ಹೇಳಿಕೆಯನ್ನ ಕೊಡ್ತಾರೆ, ಹಿಜಾಬ್ ಹಾಕದೆ ಹೋದ್ರೆ ಈ ರಾಜ್ಯದಲ್ಲಿ ಅತ್ಯಾಚಾರ ಪ್ರಕರಣ ಜಾಸ್ತಿ ಆಗ್ತದೆ ಅಂತ. ಒಪ್ಪೋದಾ? ಹಿಜಾಬ್ ಮುಸಲ್ಮಾನರು ಮಹಿಳೆಯರಾಗ್ತಾರೆ, ಜೈನ ಮಹಿಳೆಯರು ತಲೆಗೆ ಸೆರಗಾಗ್ತಾರೆ. ಹಿಜಾಬ್ ಹಾಕದೆ ಬದುಕುವಂತ ಎಷ್ಟೋ ಸಮುದಾಯದ ಜನ ಈ ಕರ್ನಾಟಕದ ಮಣ್ಣಿನಲ್ಲಿದ್ದಾರೆ. ಹಾಗಾಗಿ ಎಲ್ಲರ ಭಾವನೆಗಳನ್ನ ಗೌರವಿಸಬೇಕು. ಹಿಜಾಬ್ ಇಲ್ದಿದ್ರೆ ಅತ್ಯಾಚಾರ ಆಗುತ್ತೆ ಅನ್ನೋ ಪ್ರಕರಣವನ್ನು ಒಪ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಿಜಾಬ್ ನಮ್ಮ ಒಂದು ಧಾರ್ಮಿಕ ಹಕ್ಕು ಅಷ್ಟೇ. ಹಿಜಾಬ್ ಇದ್ರೆ ಅತ್ಯಾಚಾರ ಆಗೋದಿಲ್ಲ, ಹಿಜಾಬ್ ಇಲ್ಲದೆ ಅತ್ಯಾಚಾರ ನಡೀತೆ, ಈ ಮಾತುಗಳನ್ನ ಅವ್ರು ಹೇಳಿದ್ರು. ಅದನ್ನ ಪತ್ರಿಕೆಯವರು DK ಶಿವಕುಮಾರ್ ಕೇಳ್ತಾರೆ. ಆ ಸಂದರ್ಭದಲ್ಲಿ DK ಶಿವಕುಮಾರ್ ಹೇಳ್ತಾರೆ, ಜಮೀರ್ ಅಹಮದ್ರ ಮಾತನ್ನ ನಾನು ಒಪ್ಪೋದಿಲ್ಲ, ಅವ್ರು ಸಾರಿ ಕೇಳಲಿ ಅಂತ. ನಾವು ಹೇಳೋದು ಅದನ್ನೇ. ಅಂತ ಮಾತುಗಳನ್ನ ಯಾವುದೇ ಸಮುದಾಯಕ್ಕೆ ನೋವಾಗುವಂತ ಮಾತುಗಳನ್ನ ಆಡಬಾರ್ದು. ಆ ಸಂದರ್ಭದಲ್ಲಿ ಹೇಳ್ತಾರೆ, ಹಿಜಾಬ್ ಅಂತ ಸೂಕ್ಷ್ಮ ವಿಷಯಗಳಲ್ಲಿ ಯಾರು ಮಾತಾಡಬೇಡಿ, ಮಾತಾಡ್ಲಿಕ್ಕೆ 3 ಜನರ ಸಮಿತಿಯನ್ನ ಮಾಡ್ತೇನೆ. ಸಿದ್ದರಾಮಯ್ಯ, DK ಶಿವಕುಮಾರ್ ಮತ್ತು ಸಲೀದ್ ಮೊಹಮ್ಮದ್ ಮಾತಾಡ್ತಾರೆ ಅನ್ನೋ ಮಾತುಗಳನ್ನ ಆಡ್ತಾರೆ. ಯಾಕಂದ್ರೆ ಸೂಕ್ಷ್ಮ ವಿಷಯ, ಮಾಧ್ಯಮಗಳು ದಿಕ್ಕು ತಪ್ಪಿಸುತ್ತೆ ಆ ವಿಷಯಗಳಲ್ಲಿ ಅಂತ. ಇದನ್ನೇ ತಿರುಗಿಸಿ ಬೇರೆದೇ ರೀತಿಯಲ್ಲಿ ಬಿಂಬಿಸಿದ್ರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಆಗಿದೆ ಈ ರೀತಿ ಮಾಧ್ಯಮಗಳು ಏನೇನೆಲ್ಲ ತಿರುಗಿಸಿದೆ ಅಂತ ನೀವು ನೋಡಿದಿರಿ. ಬಹುಮಾನ್ಯರಾದ ನಮ್ಮ AP ಉಸ್ತಾದ್ರವರು, ಅನಾಥರ ಪಾಲಿನ ಸಂರಕ್ಷಕರು, ಎಷ್ಟೋ ಮಸೀದಿಗಳನ್ನ ಕಟ್ತಂತವ್ರು, ಸಾಮೂಹಿಕ ವಿವಾಹಗಳು ಅವ್ರು ಮಾಡಿದಷ್ಟು ಯಾರು ಮಾಡಲಿಲ್ಲ. ಅವರೊಂದ್ ಕಡೆ ಮಾತಾಡ್ತಾ ಹೇಳಿದ್ರು, ಗಂಡು ಹೆಣ್ಣು ಒಂದಲ್ಲ, ಜನ್ಮ ಕೊಡ್ಲಿಕ್ಕೆ ಹೆಣ್ಣಿಗೆ ಮಾತ್ರ ಸಾಧ್ಯ ಇರುವಂತದ್ದು, ಹಾಗಾಗಿ ಹೆಣ್ಣು ಶ್ರೇಷ್ಠಳು ಅಂತ ಮಾತಾಡ್ತಾರೆ. ಯಾವುದೋ ಒಂದು ಮಾರಲ್ಪಟ್ಟ ಮಾಧ್ಯಮದವನು ಏನ್ ಬರೀತಾನೆ ಅಂದ್ರೆ, AP ಉಸ್ತಾದ್ ಹೇಳಿದ್ರು ಹೆಣ್ಣು ಜನ್ಮ ಕೊಡ್ಲಿಕ್ಕೆ ಮಾತ್ರ ಸೀಮಿತಲಾಗಿರುವಳು ಅಂತ. ಒಂದು ಕೀಳಾಗಿ ಅಲ್ಲಿಗೆ ಬಿಂಬಿಸುವಂತ ಪ್ರಯತ್ನ. ಕೊನೆಗೆ ಅದು ವಿಡಿಯೋ ಬಂತು, ಅದು ಇದು ತಪ್ಪು ಗೊತ್ತಾಯ್ತಾನೆ, ಒಪ್ಕೊಳ್ಳೇಬೇಕು. ಯಾಕಂದ್ರೆ ಇಂಥ ಧಾರ್ಮಿಕ ಗುರುಗಳು, ಬಹುಮಾನರು, ನಾವು ಗೌರವಿಸುವಂತವರು ಆಡಿದ ಮಾತನ್ನ ತಿರ್ಚಿದಂತ ಈ ಮಾಧ್ಯಮಗಳು ಎಲ್ಲರ ಮಾತನ್ನ ತಿರ್ಚುವಂತ ಇವತ್ತು ಪ್ರಕ್ರಿಯೆಗಳು ನಡೀತಾ ಇರುವಂತದ್ದು. ಹದೀಸ್ಗಳನ್ನ ತಿರ್ಚಿದ ಮಾಧ್ಯಮಗಳಿದೆ, ಕುರಾನ್ ಅನ್ನ ತಿರ್ಚಿ ಬರೆಯುವಂತ, ಟಿವಿಯಲ್ಲಿ ತೋರಿಸುವಂತ ಮಾಧ್ಯಮಗಳಿದೆ. ಹಾಗಾಗಿ ಮಾಧ್ಯಮಗಳಲ್ಲಿ ಬಂದಿದ್ದನ್ನ ಯಾವುದೂ ನಂಬುವಂತಿಲ್ಲ. ನಾವು ನಮ್ಮ ಸ್ವಬುದ್ಧಿಯನ್ನು ವಿವೇಚನೆ ಮಾಡಬೇಕಾಗಿದೆ, ಆಲೋಚನೆ ಮಾಡಬೇಕಾಗಿದೆ. ವಾಟ್ಸಪ್ ಅಲ್ಲಿ ಬಂದಿದ್ದನ್ನ ನಂಬಿದ್ರೆ ಹೇಳ್ತಾರಲ್ಲ ವಾಟ್ಸಪ್ ಯೂನಿವರ್ಸಿಟಿ ಅಂತ, ಆ ರೀತಿ ಅದರ ಅಂಧಭಕ್ತರಾಗ್ತೇವೆ. ಹಾಗಾಗಿ ಯಾವುದೇ ವಿಚಾರಗಳು ನಿಮ್ಮ ಮುಂದೆ ಬಂದು ಹೇಳಿದ್ರು ಅದನ್ನ 4 ದೃಷ್ಟಿಕೋನದಿಂದ ವಿವೇಚನೆ ಮಾಡಿ.
ಯಾಕಂದ್ರೆ ಏಕಾಏಕಿ ನಂಬೋದು ಒಳ್ಳೆದಲ್ಲ. ಹೀಗಾಗಿ ಇವತ್ತಿನ ಚುನಾವಣೆ ಭಾವನಾತ್ಮಕ ವಿಚಾರಗಳ ಮೇಲೆ ನಡೆಯುವ ಚುನಾವಣೆ ಅಲ್ಲ, ಬದುಕಿನ ವಿಚಾರಗಳ ಮೇಲೆ ನಡೆಯುವಂತ ಚುನಾವಣೆ. ಬದುಕುವುದು ಕಷ್ಟಪಡಲಿಕ್ಕೆ ಬದುಕಲಿಕ್ಕೆ ಕಷ್ಟಪಡುತ್ತಿರುವಂತಹ ಈ ಸಂದರ್ಭದಲ್ಲಿ ನಾವು ಬದುಕಿನ ಹಕ್ಕುಗಳ ಬಗ್ಗೆ ಮಾತಾಡಬೇಕಾಗಿದೆ, ನಮ್ಮ ಜೀವನ ಮಟ್ಟ ಸುಧಾರಿಸುವ ಬಗ್ಗೆ ಮಾತಾಡಬೇಕಾಗಿದೆ, ನಮ್ಮ ನಾಳಿನ ಮಕ್ಕಳ ಭವಿಷ್ಯದ ಬಗ್ಗೆ ಮಾತಾಡಬೇಕಾಗಿದೆ, ನಮ್ಮ ಮಕ್ಕಳ ಶಾಲೆಯ ಫೀಸ್ ಕಟ್ಟುವುದರ ಬಗ್ಗೆ ಮಾತಾಡಬೇಕಾಗಿದೆ, ನಮ್ಮ ಮಕ್ಕಳು ಸುರಕ್ಷಿತವಾಗಿ ಈ ಮಣ್ಣಿನಲ್ಲಿ ಜೀವನ ಮಾಡಬೇಕಾದ್ರ ಬಗ್ಗೆ ಮಾತಾಡಬೇಕಾಗಿದೆ, ನಮ್ಮ ಅಂಗಡಿಯಲ್ಲಿ ವ್ಯಾಪಾರ ಹೇಗೆ ಅಭಿವೃದ್ಧಿ ಆಗುವ ಅನ್ನೋದ್ರ ಬಗ್ಗೆ ಮಾತಾಡಬೇಕಾಗಿದೆ, ಯಾವ ರೀತಿ ನಮ್ಮ ಸಾಲ ಚುಕ್ತವಾಗಬಹುದು ಅನ್ನೋ ಮಾತಾಡಬೇಕಾಗಿದೆ, ಯಾವ ರೀತಿ ದಿನಬಳಕೆಯ ವಸ್ತುಗಳು ಕಡಿಮೆ ಆಗಬಹುದು, ಯಾವ ರೀತಿ ನಮ್ಮ ಬದುಕು ಸುಖ ಶಾಂತಿ ನೆಮ್ಮದಿಯಿಂದ ಇರಬಹುದು ಅಂತ ಮಾತಾಡಬೇಕಾಗಿದೆ. ಈ ನಿಟ್ಟಿನಲ್ಲಿ ಚುನಾವಣೆ ಇವತ್ತು ಭ್ರಷ್ಟ ಬಿಜೆಪಿ ಸರ್ಕಾರವನ್ನ ಕಿತ್ತೊಗೆಯಲಿಕ್ಕಿರುವಂತ ಚುನಾವಣೆ. ಅದು ಬಿಟ್ಟು ಇವತ್ತು ನಳಿನ್ ಕುಮಾರ್ ಕಟೀಲ್ ಮೊನ್ನೆ ಅಭಿವೃದ್ಧಿ ವಿಚಾರಗಳು ಕೇಳಬೇಕಾದ್ರೆ ಹೇಳಿದ್ರಂತೆ, ರೋಡು ಅಭಿವೃದ್ಧಿ, GST ಮತ್ತೆ ಟ್ಯಾಕ್ಸ್ ಇದ್ರ ಬಗ್ಗೆ ಮಾತಾಡಬೇಡಿ, ಲವ್ ಜಿಹಾದ್ ಬಗ್ಗೆ ಮಾತಾಡಿ, ಲ್ಯಾಂಡ್ ಜಿಹಾದ್ ಬಗ್ಗೆ ಮಾತಾಡಿ, ಆಜಾನ್ ಬಗ್ಗೆ ಮಾತಾಡಿ, ಹಿಜಾಬ್ ಬಗ್ಗೆ ಮಾತಾಡಿ ಅಂತ ನಳಿನ್ ಕುಮಾರ್ ಕಟೀಲ್ ಹೇಳಿದ್ರು. ಇಂಥ ಭಾವನಾತ್ಮಕ ವಿಷಯಗಳಿಗೆ ಮರಳಾಗುವಂತದ್ರಲ್ಲಿ ಇವತ್ತು ಬದುಕಿನ ಪ್ರಶ್ನೆಗಳ ಬಗ್ಗೆ ಮಾತಾಡಬೇಕಾಗಿರುವಂತದ್ದು. ಹೀಗಾಗಿ ಈ ಬದುಕಿನ ಪ್ರಶ್ನೆಗಳಿಗೆ ನಡೆಯುವಂತಹ ಈ ಚುನಾವಣೆಯಲ್ಲಿ ನೀವೆಲ್ಲರೂ ಪ್ರಜ್ಞಾವಂತರಾಗಿ ಮತವನ್ನು ಚಲಾಯಿಸ್ತೀರಿ, ಈ ಮೂಲಕ ಬಿಜೆಪಿಯನ್ನ ಸೋಲಿಸ್ತೀರಿ. ಹಾಗಾಗಿ ಬಿಜೆಪಿಯನ್ನ ಸೋಲಿಸುವ ಜೊತೆಗೆ ಬಿಜೆಪಿಗೆ ಸಹಾಯವಾಗುವ ಪಕ್ಷಗಳು ತಮ್ಮ ಮತಗಳನ್ನ ನೀಡದೆ UT ಖಾದರ್ ಅವರನ್ನ ಭರ್ಜರಿಯಾಗಿ ಗೆಲ್ಲಿಸುವ ಮೂಲಕ KC ರೋಡಿನ ಜನ ಕಳೆದ ಬಾರಿ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ನಾವು ಕಡಿಮೆ ಮತಗಳನ್ನ ಕೊಟ್ಟಿರಬಹುದು, ಅದನ್ನ ಈ ಸರಿ ನಾವು ತಿರುಗಿಸ್ತೇವೆ. ಈ ಸರಿ ಭಾರಿ ಬಹುಮತದ ಮತಗಳನ್ನ ನಮ್ಮಿನ ಇವತ್ತು ಮೆರವಣಿಗೆ ನಾವು ನೋಡಿದ್ವಿ. ಇವತ್ತಿನ UT ಖಾದರ್ ಇದ್ದಾಗಿನ ಸಭೆಯನ್ನು ನೋಡಿದ್ವಿ. ಈ ಸಭೆಯಲ್ಲಿ ಈ ಗ್ರಾಮದಲ್ಲಿ UT ಖಾದರ್ ಪರ ಕಾಂಗ್ರೆಸ್ ಪರ ಅಲೆ ಇರುವುದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಹಾಗಾಗಿ ಮುಂದಿನ ಚುನಾವಣೆಯಲ್ಲಿ ಮೇ 10ರ ಚುನಾವಣೆಯಲ್ಲಿ ನಮ್ಮ ಮತ ಅಭಿವೃದ್ಧಿಗೆ, ನಮ್ಮ ಮತ UT ಖಾದರ್ಗೆ, ನಮ್ಮ ಮತ ಕಾಂಗ್ರೆಸ್ ಪಕ್ಷಕ್ಕೆ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಜೈ ಹಿಂದ್.